ಮಕ್ಕಳಿಗೆ ಯಾವ ರೀತಿಯ ಬಟ್ಟೆಗಳು ಹಾಕಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದ ಷಡ್ಯಂತ್ರ ಏನು ಕೇರಳ ರಾಜ್ಯದಲ್ಲಿ ಹೆಣ್ಮಕ್ಳು ಮೈ ಮೇಲೆ ಇರ್ತಕ್ಕಂಥ ಮೇಲೆ ಹಾಕೊಳ್ತಕ್ಕಂಥ ಬಟ್ಟೆ ಹಾಕದೇ ಇರ್ತಕ್ಕಂಥದ್ದನ್ನೆಲ್ಲ ಸಹ ನಾವು ನೋಡಿರ್ತಕ್ಕಂಥದ್ದು. ಯಾಕಂದರೆ ಗುರುನಾರಾಯಣ್ ಬಂದ ನಂತರ ಹೆಣ್ಮಕ್ಕಳು ದೇಹದ ಮೇಲ್ಭಾಗದ ಬಟ್ಟೆಗಳನ್ನು ಧರಿಸುವ ಪದ್ಧತಿ ಅಲ್ಲಿ ಇರಲಿಲ್ಲ ಕೇರಳದಲ್ಲಿ. ಅದರ ವಿರುದ್ಧ ಗುರುನಾರಾಯಣರವರು ಹೋರಾಟ ಮಾಡಿ ಇವತ್ತು ಒಂದು ಸಾಮಾನ್ಯ ಮಹಿಳೆಗೂ ಸಹ ಗೌರವದಿಂದ ಬದುಕತಕ್ಕಂಥ ಆಸ್ಪದವನ್ನು ಕಲಿಸ್ಕೊಡ್ತಕ್ಕಂಥ ಮಹಾನ್ ಗುರುನಾರಾಯಣರವರ ಕ್ಷೇತ್ರದಲ್ಲಿ ಇವತ್ತು ಹೆಣ್ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯವನ್ನು ನಾವೆಲ್ಲರೂ ಸಹ ಖಂಡಿಸ್ತೀವಿ. ಮಾಡಲಿಕ್ಕೆ ನಾನು ಸಹ ಹೋಗಿದ್ದೆ. ಬಜರಂಗ ದಳದವರಿಗೆ ಅಷ್ಟೆಲ್ಲ ಪ್ರೀತಿ ಗುರುನಾರಾಯಣರವ್ರ ಮೇಲಿದ್ದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ ಅವ್ರದ್ದೇ. ಗುರುನಾರಾಯಣರವರ ಸ್ತಬ್ಧ ಚಿತ್ರವನ್ನು ಮಾಡ್ಬೋದು. ಈ ನಾಟಕಗಳನ್ನು, ಈ ಬಟ್ಟಂಗಿತನಗಳನ್ನೆಲ್ಲ ಬಿಟ್ಬಿಡ್ಬೇಕು. ಇವರು ಗುರುನಾರಾಯಣರವರ ಮೇಲೆ ಗೌರವ ಇದ್ದಿದ್ರೆ ಭಾರತೀಯ ಜನತಾ ಪಾರ್ಟಿ, ಅದರಲ್ಲೂ ಸಹ ನರೇಂದ್ರ ಮೋದಿ ಅವರಿಂದ ಪ್ರತಿಭಟನೆ ಮಾಡಬೇಕಾಗಿತ್ತು. ಇವರು ತಮಿಳುನಾಡಲ್ಲಿ ಇರ್ತಕ್ಕಂಥ ವೀರಪಾಂಡ್ಯ ಕಟ್ಟಬೊಮ್ಮನ್ ಇರ್ಬೋದು, ವಿ.ಓ. ಚಿದಂಬರಂ ಇರ್ಬೋದು, ಹಾಗೂ ಕೇರಳದಲ್ಲಿ ಗುರುನಾರಾಯಣ್ ಇರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಇವೆಲ್ಲ ಸ್ತಬ್ಧ ಚಿತ್ರಗಳ ವಿರುದ್ಧ ಮಾಡ್ತಕ್ಕಂಥದ್ದು ನೋಡಿದ್ರೆ ಇವರಲ್ಲಿ ಯಾವುದೇ ರೀತಿಯ ಆಸ್ತಿ ಇಲ್ಲ. ಸ್ವತಂತ್ರ ಹೋರಾಟ ಮಾಡಿರ್ತಕ್ಕಂಥ ನಾಯಕರು ಇವರಲ್ಲಿ ಇಲ್ಲ. ಅದಕ್ಕೋಸ್ಕರ ಬೇರೆಯವರು ಸಹ ಬರಬಾರ್ದು ಅನ್ನೋ ರೀತಿಯಲ್ಲಿ ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನಾವೆಲ್ಲರೂ ಸಹ ಖಂಡಿಸ್ತೀವಿ.